ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ಪುತ್ತೂರು ತಾಲೂಕು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ 2022 ಕೊಂಬಿಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಿತು. ಪುತ್ತೂರು ವಲಯ ಅರಣ್ಯಾಧಿಕಾರಿ ಕಿರಣ್ ಪಿಎಂ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕ್ರೀಡೆ ನಮ್ಮ ಜೀವನದ ಒಂದು ಅಂಗವಾಗಿದ್ದು ಕೆಲಸದ ಒತ್ತಡದಿಂದ ಮುಕ್ತಿ ಪಡೆಯಲು ಕ್ರೀಡೆ ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ಸ್ಫೂರ್ತಿಯಿಂದ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಯಶಸ್ವಿಯಾಗಲಿ ಎಂದು ಹೇಳಿದರು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬೇಕಾಗಿದ್ದು, ಅದರಲ್ಲೂ ಸರ್ಕಾರಿ ನೌಕರರು ಎಲ್ಲ ವಾರದ ಎಲ್ಲ ದಿನ ಆಗಲಿ ತಿಂಗಳಲ್ಲಿ ಎಲ್ಲ ದಿನ ಆಗಲಿ ಕೆಲಸದ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂತವರಿಗೆ ಕೆಲಸದ ಒತ್ತಡದ ಸಮಯದಲ್ಲಿ ಆ ರಿಲ್ಯಾಕ್ಸೇಷನ್ ಬೇಕು ಅಂದಾಗ ಅದಕ್ಕೆ ಕ್ರೀಡೆ ಅಥವಾ ಇತರೆ ಮನೋರಂಜನಾ ಕಾರ್ಯಕ್ರಮಗಳೆಲ್ಲ ಬೇಕಾಗ್ತದೆ. ಹಾಗಾಗಿ ಇವತ್ತು ಈ ಪುತ್ತೂರಿನಲ್ಲಿ ನಾವು ಕ್ರೀಡಾಕೂಟವನ್ನು ಆಯೋಜಿಸ್ತೇವೆ. ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ನಮ್ಮೆಲ್ಲ ಸಹೋದರಿ ಮಿತ್ರರು ಎಲ್ಲರೂ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಕ್ರೀಡಾ ಸ್ಫೂರ್ತಿಯಿಂದ ಈ ಕ್ರೀಡೆಯನ್ನು ಆಡಿ ನಮ್ಮ ನಿರ್ಣಾಯಕರ ತೀರ್ಪಿಗೆ ಒಂದು ಗೌರವವನ್ನು ಸೂಚಿಸಿ ಒಳ್ಳೆ ತರದಲ್ಲಿ ಕ್ರೀಡೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೆ ಇದೇ ತರ ಇದು ಈ ಕ್ರೀಡೆಯು ಪ್ರತಿ ವರ್ಷ ನಡೆಯಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕ್ರೀಡಾ ಸಮವಸ್ತ್ರ ವಿತರಣೆ ಮಾಡಿದ ತಾಲೂಕು ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕಿ ಶೈಲಜಾ ಭಟ್ ಅವರು ಮಾತನಾಡಿ, ಸಂಘಟನೆ ಎನ್ನುವುದು ಒಂದು ಶಕ್ತಿಯನ್ನ ಯುಕ್ತಿಯಿಂದ ಸಾಧಿಸಿದಲ್ಲಿ ಯಶಸ್ಸು ಸಾಧ್ಯ. ಕೆಲಸ ಕಾರ್ಯದ ಒತ್ತಡವನ್ನ ಕ್ರೀಡೆಯಿಂದ ಪರಿಹರಿಸಲು ಸಾಧ್ಯ ಎಂದು ಅವರು ಹೇಳಿದರು. ಒಂದು ಒಳ್ಳೆ ಖುಷಿಯ ದಿವಸ ಎಲ್ಲರಿಗೆ ಕೂಡ. ವಾರದ ಎಲ್ಲಾ ದಿವಸ ಕೂಡ ನಾವು ಕೆಲಸದಲ್ಲಿ ಕೆಲಸ ಕೊನೆ ನಾವೀಗ ಕಳೆದ ಆರ್ಥಿಕ ವರ್ಷ ಮುಗ್ದು ಮಾರ್ಚ್ ಈಗ ಮುಗ್ದದಷ್ಟು ಎಲ್ಲರೂ ಬಿಸಿ ಟೈಮಿಂಗ್ಸ್ ಮುಗ್ದು ಈಗ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಗೆ ನಾವು ಆಲೋಚನೆ ಮಾಡ್ತಾ ಇರುವಂತಹ ಸಮಯ, ಒಳ್ಳೆ ಸಂದರ್ಭ ಆಗಿದೆ. ಆದ್ರೆ ಇಲ್ಲಿ ಯುಗಾದಿ ಆದ ಕಾರಣ ಸ್ವಲ್ಪ ಕಡಿಮೆ ಅಂತ ಅನ್ಕೊಳ್ತೇನೆ ನಾನು. ಒಳ್ಳೆಯ ಒಂದು ವಿಚಾರ ಇದೆ. ಯಾಕೆಂದ್ರೆ ನಾವು ಯಾವಾಗ್ಲೂ ಬ್ಯುಸಿ ಆಗಿರುವಂತಹ ನಮ್ಮ ಇಲಾಖೆಗಳ ಕೆಲಸ ಕಾರ್ಯದ ಒತ್ತಡದಲ್ಲಿ ಇರುವಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕ್ರೀಡಾಕೂಟ, ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಅಥವಾ ಇನ್ನೇನೋ ಒಂದು ಎಲ್ಲರೂ ಒಟ್ಟು ಸೇರುವಂತಹ ಒಂದು ಸಂತೋಷದಾಯಕವಾದಂತಹ ಒಂದು ದಿವಸವನ್ನು ಆಚರಣೆ ಮಾಡುವಂತ ಹೇಳಿದ್ರೆ ಬಹಳ ಒಳ್ಳೆಯ ಒಂದು ವಿಚಾರ. ಕಳೆದ 2 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಗಳು ಆಗಿಲ್ಲ ಕೋವಿಡ್ ಇಂದಾಗಿ. ಇಂತಹ ಒಂದು ಸಂಘಟನೆಗಳು ಯಾವಾಗ್ಲೂ ಒಳ್ಳೆ ರೀತಿಯ ಒಂದು ಸಂಘಟನೆ ಅಂತ ಹೇಳಿದ್ರೆ ಒಂದು ಶಕ್ತಿ. ಈ ಶಕ್ತಿಯನ್ನು ನಾವು ಒಂದು ಯುಕ್ತಿಯಿಂದಾಗಿ ಬಳಕೆ ಮಾಡಿಕೊಳ್ಳುವುದು, ಯುಕ್ತಿಯ ಮೂಲಕ ಬಳಕೆ ಮಾಡಿಕೊಂಡಾಗ ಖಂಡಿತ ನಮ್ಮ ಒಂದು ಏನೇ ಒಂದು ಸಾಧನೆಗಳು ಅಥವಾ ಒಂದು ನಮ್ದು ಏನು ಉದ್ದೇಶ ಇರ್ತದೆ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇದೆ. ಎಲ್ಲ ಒಂದು ಇಲಾಖೆಯವರಿಗೆ ಕೂಡ ಅವರವರದ್ದೇ ಆದ ಒಂದು ಸಂಘಟನೆಗಳಿರ್ತದೆ. ಅವರ ಒಂದು ಏನು ಬೇಡಿಕೆಗಳಿದೆ ಅಥವಾ ಅವರಲ್ಲಿ ಬಂದಂತಹ ಸಮಸ್ಯೆಗಳಿಗೆ ಅವರು ಪರಿಹಾರ ಕಂಡುಕೊಳ್ತಾರೆ. ಆದ್ರೆ ಒಟ್ಟಾರೆಯಾಗಿ ಒಂದು ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ ಹೇಳೋದು ಭಯಂಕರ ಒಂದು ಒಳ್ಳೆ ಒಂದು ಹೆಚ್ಚಿನ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡುವಂತಹ ಒಂದು ಸಂಘಟನೆ. ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖಾ ಅಧ್ಯಕ್ಷ ಶಿವಾನಂದ ಆಚಾರ್ಯ, ಮುಖ್ಯ ಅತಿಥಿಗಳಾಗಿ ತಾಲೂಕು ಶಾಖೆಯ ರಾಜ್ಯ ಪರಿಷತ್ ಸದಸ್ಯ ಪುರುಷೋತ್ತಮ್ ಬಿ, ಕೋಶಾಧಿಕಾರಿ ನಾಗೇಶ್ ಕೆ, ಶಿಕ್ಷಕ ಸೇರಾ ಕೋಟ್ಯಪ್ಪ ಪೂಜಾರಿ, ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಭಟ್, ಸಂಘದ ಪ್ರಧಾನ ಕಾರ್ಯದರ್ಶಿ ಅಬ್ರಾಹಂ ಕೃಷ್ಣ ಬಿ, ಸಂಘಕ್ಕೆ ಟಿ ಶರ್ಟ್ ದೇಣಿಗೆ ನೀಡಿದ ಕಮ್ಮಡಿ ಮಿಲ್ಸ್ನ ಅಬ್ದುಲ್ ರಜಾಕ್ ಈ ವೇಳೆ ಉಪಸ್ಥಿತರಿದ್ದರು. ಬಳಿಕ ಪುರುಷರು ಹಾಗೂ ಮಹಿಳೆಯರು ಸೇರಿದಂತೆ 4 ವಿಭಾಗಗಳಲ್ಲಿ ವಿವಿಧ ಕ್ರೀಡಾಕೂಟಗಳು ನಡೆದವು. ಕನ್ನಡ ಹಾಡುಗಳ ಕರೋಕೆ ಗಾಯನ ಸ್ಪರ್ಧೆ ನಡೆಯಿತು.